ಅಲಾಸ್ಕಾದ ಆಂಕೋರೇಂಜ್ನಲ್ಲಿ ವ್ಲಾದಿಮಿರ್ ಪುತಿನ್ರನ್ನು ಕೈಕುಲುಕಿ ಟ್ರಂಪ್ ಕರೆದೊಯ್ಯುವಾಗ ಪುತಿನ್ರ ತಲೆಯ ಮೇಲೆ ಯುಎಸ್ಎಯ ಬಿ ಬಾಂಬರ್ ವಿಮಾನವು ಬೋರಿಡುತ್ತಾ ಸಾಗುವ ವಿಡಿಯೋ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಬೇರೆ ದೇಶದ ನಾಯಕರನ್ನ ಸ್ವಾಗತಿಸುವಾಗ ಗೌರವ ರಕ್ಷೆ ನೀಡುವುದು ಸಹಜ. ಆದರೆ ಪುತಿನ್ರ ತಲೆಗೆ ನೇರ ಬೆಲೆ ಬಿ-2 ಬಾಂಬರ್ ಬೋರಿಡುತ್ತಾ ಸಾಗಿದ್ದರ ಮರ್ಮವೇನು? ಅಮೆರಿಕ ಸಂಯುಕ್ತ ಸಂಸ್ಥಾನದ ಬಲ ತಿಳಿದುಕೊಳ್ಳಿ, ಉಕ್ರೇನಿಗೂ ಈ ಬಾಂಬರ್ ಕೊಡುತ್ತೇವೆ ಎಂದು ಟ್ರಂಪ್ ಸೂಚ್ಯವಾಗಿ ಪುತಿನ್ರನ್ನ ಬೆದರಿಸಿದ್ದಾರೆ ಎಂದು ಕೆಲವು ವಿಮರ್ಶೆಗಳು ಹೊರಬಿದ್ದಿವೆ. ವಿಡಿಯೋ ಮಾತ್ರ ಬೋರಿಡುವ ಬಾಂಬರ್ ವಿಮಾನಕ್ಕೆ ಮುಖ್ಯತ್ವ ನೀಡಿದೆ. ಪುತಿನ್ರ ಮುಖದಲ್ಲಿ ಯಾವುದೇ ಭಾವನೆಯನ್ನ ಗುರುತಿಸುವಂತೆ ಈ ವಿಡಿಯೋ ಇಲ್ಲ. ಇದರ ನಡುವೆ ಅಮೆರಿಕದಲ್ಲಿ ಇನ್ನೊಂದು ಕುಯುಕ್ತಿಯ ಸುದ್ದಿ ಕೂಡ ಹೊರಬಿದ್ದಿದೆ. ವ್ಲಾದಿಮಿರ್ ಪುತಿನ್ ಬಂದಿಲ್ಲ, ಅವರು ತಮ್ಮ ಪ್ರತಿರೂಪದ ವ್ಯಕ್ತಿಯನ್ನ ಕಳುಹಿಸಿದ್ದಾರೆ ಎನ್ನುವುದು ಆ ಸುದ್ದಿ. ಇದನ್ನ ಸುಳ್ಳು ಸುದ್ದಿಗಳ ಸಾಲಿಗೆ ಸೇರಿಸಬಹುದು ಎನ್ನುವುದು ಹೆಚ್ಚಿನವರ ವಾದವಾಗಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.